ಇಂದು ಅಕಲ ಕಿರೀಟ ನೋಡ್ಬೋದು. ಮೆತ್ತನೆ ಆತನದೆ ಕ್ಯಾಬೇಜ್ ಲಾಸ್ಟ್ ದನಾ ಸರಿ ಲಾಸ್ಟ್ ಇದು ಆಯ್ತು. ಈಗ ನಮಸ್ಕಾರ ನಮಸ್ಕಾರ ದಾದ ಅಂತಂದ್ರೆ ಕ್ಯಾಬೇಜ್ ಕೊಚ್ಚುನ ಪತ್ರಡ್ಯಾಗ ಕ್ಯಾಬೇಜ್ ಪತ್ರಡ್ಯ ಕೊಚ್ಚೋದಿಲ್ಲ. ಎಲ್ರಿಗೂ ನಮಸ್ಕಾರ. ನಾಳೆಯ ಬೆಳಿಗ್ಗೆ ತಿಂಡಿಗೆ ಕ್ಯಾಬೇಜಿನ ಪತ್ರಡ್ಡೆ ಮಾಡಿ ತೋರಿಸ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಟಾರ್ಚ್ ಲೈಟ್ ಅಲ್ಲಿ ಸಣ್ಣ ಕುಚ್ಚೋಡುದು ಸರಿ ಸಣ್ಣ ಕುಚ್ಚಬೇಕು ಕ್ಯಾಬೇಜ್ ಅನ್ನು. ಸಣ್ಣ ಕುಚ್ಚೋಡು ಇದೇತ್ ಕ್ಯಾಬೇಜ್ ಕಟ್ಟನ್ನು ಬರುತ್ತೆ ಒಂಜಿ ಫುಲ್ ಕ್ಯಾಬೇಜ್ ಒಂದು ಫುಲ್ ಕ್ಯಾಬೇಜ್ ತಗೊಂಡಿದ್ದಾರೆ. ಮೀಡಿಯಂ ಸೈಜ್ ಇದು ಸರಿ ನೋಡುವ. ಏತ್ ಒಂಜಿ ಪಾವು ಉರ್ಪೆಲು ಸ್ಟೋರ್ ದ ಪಾವ ಒಂಜಿ ಪಾವು ಸ್ಟೋರ್ ತರಿ ಒಂದು ಪಾವು ಬಲತ್ತೆ ಎಂತ ಹೇಳ್ತಾರೆ ಬಾಯ್ಲ್ಡ್ ರೈಸ್ ಸ್ಟೋರ್ ಅದೆಲ್ಲ ಸಿಗ್ತದಲ್ಲ ರೇಷನ್ ಅಕ್ಕಿ ಅದರಲ್ಲಿ. ಮತ್ತೆ ಇಂದೇತು ಮೊಲಂತೆ ಮುಜ್ಜಿ ಪಾವು ಪಾಡ್ಗ 3 ಪಾವು ಬೆಳ್ತಿಗೆ ಅಕ್ಕಿ ಹಾಕ್ತಾ ಇದ್ದಾರೆ. ಸರಿ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡುವಂಥದ್ದು. ಸರಿ ಪತ್ರಡ್ಡೆ ಇದು ಬೇಯಲಿಕ್ಕೆ ಉಂಟಲ್ಲ, ಅದಕ್ಕೆ ಎಲೆ ಬೇಕು. ಇದು ಮಸಾಲದಲ್ಲಿ ಹಾಕಿ ಮಾಡುವಂತಹ ಪತ್ರಡ್ಯ. ಸೊ ಹಾಗೆ ನಮ್ಗೆ ಎಲೆ ಬೇಕು. ಸಾಗೋನಿದೆಲ್ಲ ಆಪುಂಡು ಸಾಗೋನಿದ ತಾಲ್ದನು ಸಾಗೋನಿದ ಇಜ್ಜಿ ಉಪ್ಪೊಲಿಗೆದಂತೆ. ಉಪ್ಪೊಲಿಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಈ ಮರಕ್ಕೆ ಗಿಡಕ್ಕೆ ಯಕ್ಷಗಾನ ಇರೆ ಎಂದು ಪನ್ಪೇರೆ ಕನ್ನಡಡು ನೆಕ್ಕೆ ದಯ ಪನ್ಲೆಗೆ ಇಂದು ಅಕಲ ಕಿರೀಟ ನೋಡ್ಬೋದು. ಇದು ಬೇಕು ನಮಗೆ ತುಳುವಿನಲ್ಲಿ ಉಪ್ಪೊಲಿಗೆ. ಸರಿ ಎಲ್ಲೆಲ್ಲಿಯ ಬೋಡೆ ಲತ್ತ ಸರಿ ಯಾವ ಇಂಚಿನ ಬಜಿ ಲತ್ತು ಬುಡ್ಚು ಇಂದು ಲತ್ತತ್ತೆ ಬಲಿತು ಕಿತ್ತದಾನೆ ಮೂಲಂಟು ಉಪ್ಪಲ್ಗೆ ದೇರೆ. ಸರಿ ನಮ್ಗೆ ಇಷ್ಟು ಎಲೆ ಸಿಕ್ಕಿತು ಸಾಕೀಗ. ಸ್ವಲ್ಪ ಅಲ್ಲಿ ಉಂಟು ಮೇಲೆ ಉಂಡತ ಇಂಚಿನ ಈರ ಮಲ್ಲ ತಿಕ್ಕಂದಂಡ ಎಡ್ಡಾಪುಂಡು ಎಲ್ಲಿ ಈರಂಡ ಉಂದಾಪುಂಡು. ಸರಿ ಪೋಯಾ ಪೋಯ್ ಬಲ ರಾಬಿ ಬಾ ಬಲ. ತಿನ್ನಿತಾ ಇದ್ದಾರೆ. ಧೂಳು ಉಂಟಾಯ್ತು. ಸರಿ ಅಕ್ಕಿ ನೆನೆಸಿಟ್ಟಂತದ್ದು ಇದನ್ನು ಕಡಿಯುವ. ಚೂರು ಗೆಡ್ಡೆ ಮೆಣಸು ಸ್ವಲ್ಪ ಉದ್ದದಲ್ಲಿ ಹಾಕೊಂಡು ಉದ್ದದಲ್ಲಿ ಹಾಕೊಂಡು ನಿಂಜಾಡ್ರಿ ಆರೋಗತ್ತು ಕಲ್ಲರ್ ಒಂಚೂರು ಬರ್ರತ್ತೆ. ಸ್ವಲ್ಪ ಹುಳಿ ಜೀರ್ದಾರಿ ಕೊತ್ತಂಬರಿ ಜೀರಿಗೆ ಮತ್ತೆ ಕೊತ್ತಂಬರಿ ಇದನ್ನು ಒಟ್ಟಿಗೆ ಹಾಕಿ ಕಡಿಯುವಂತದ್ದು. ಸರಿ ಕೂಡ ಹಾಕ್ತಾ ಇದ್ದೇನೆ. ಸಣ್ಣ ಕಡೆ ಸ್ವಲ್ಪ ತರಿ ತರಿ ಇದ್ರೆ ಸಾಕು.
ಉಪ್ಪು ಹಾಕ್ತಾ ಇದ್ದಾರೆ. ನಮ್ಮ ಬತ್ತೊಗ್ಗೆ ಮಾಡಿ ಬಂಚ ಪಾಡೋಡು ಬಿಂಜ ಒತ್ತೆ ಒಂಜಿ ಚೂರು ಪುಲ್ಪೆ ನೋಡ್ರೆ ಉಂದು ಪಾಡ್ಬಾತ ನಮ್ಮ ಐಕ್ಲ ಕ್ಯಾಬೇಜ್ ಪಾಡ್ಬಾತ ಐಕೊಂಚೂರು ಲುಂಬುದು ನೀರಾರಿ ಅರ್ದಿ ಆಯ್ತಾ ನೀರು ಬಂದು ಗುರ್ನಿಟ್ಟು ಲುಂಬುಗ ನೀರಾರಿ ನೀನ ಬಂದು ನೀರು ಜಾಸ್ತಿ ಆಗ್ತದ ನೀರು ಜಾಸ್ತಿ ಆಗ್ತದೆ ಬಂದು ತೆಲ್ಪಡ ಇರೆಟ್ಟು ಪಾಡ್ದು ಬಡ್ತಿಯಾರ ಆಯ್ತು ನೀರಾರಿ ಆಗುತ್ತೆ ಆಯ್ತು ಒಟ್ಟೆ ಒಟ್ಟೆ ಬಾಜನ ಪಾಡ್ದ ಸೋಪು ಅಲ್ಲಿ ಉಂಟದ ನೀರು ಅರಿಯಾಡು ಒತ್ತೊರ್ತು ತೆಪ್ಪಾಡು ಪೊರ್ಲು ನೀರು ಅರಿದ ಬಂದು ಪಾಡ್ದು ಬೇರೆ ಗಂಟೆ ಇದು ಸಣ್ಣ ಆಗ್ತದೆ ಯಾರು ಇದು ಸಣ್ಣ ಇನ ಯಾರು ನಾನು ಬಂದು ದಿಪ್ಪುಗ ಬಂದ ಒಂಜಿ ಪರಿಮಳ ಆಗ್ನದ ನೀರುಳ್ಳಿ ಒಂಜಿ ಗಂಟೆ ಪಾಡ್ಕ ನೀರುಳ್ಳಿ ಹಾಕ್ತಾ ಇದ್ದಾರೆ ಒಂದು ಇಡೀ. ಕರೆಂಟ್ ಇಲ್ಲ, ಕರೆಂಟ್ ಇಜ್ಜಿ ಕತ್ತಲೆ ಪರಿಮಳ ಬೇಯಿನಾಗ ಪರಿಮಳದ ಅಂದೆ ಪಾಡ್ಕ. ಸರಿ, ತೊಳ್ದೆಲ್ಲ ನೀರೆಲ್ಲ ಹೋಗ್ಲಿಕ್ಕೆ ಇಟ್ಟಿದ್ರು. ನೀರುಳ್ಳಿ ಮುಟ್ತಾ ಇದ್ದಾರೆ. ನೀರುಳ್ಳಿ ಕಟ್ ಮಾಡಿ ಅದಕ್ಕೆ ಹಾಕುವಂಥದ್ದು ಒಳ್ಳೆ ಪರಿಮಳ ಪಾಡ್ಗ ಅಂದೆ. ಸರಿ, ಒಂದು ಕಡೆ ನಾವು ಇಡ್ಲಿಯ ತೊಂದೂರು ಇಟ್ಟಿದ್ದೇವೆ. ನೀರು ಸಿಕೆ ಬರ್ತದೆ. ಸೆಕೆ ಬಂತು. ನೀರು ಹಿಟ್ಟಿಗೆ ಹಾಕ್ತಾ ಇದ್ದಾರೆ ಅವರು. ಬೋರ್ಡ್ ನಾನು ಮಾತ್ರ ನೀರ್ದ ಒಂದು ಮೈತೊನ್ನ ನಿಜ ನೀರು ಮೈ ಪರಜ್ಜಿ ಅವು ತೆಲ್ಪಾಪುನು ಪಾಡಿಯೊಟ್ಟಿಗೆ ಬೇಕಿದ್ರೆ ಮಾತ್ರ ಅಂತೆ ನೀರು ಹಾಕುವಂತದ್ದು. ಯಾಕೆಂದ್ರೆ ಕ್ಯಾಬೇಜ್ ಅಲ್ಲಿ ನೀರಿನ ಅಂಶ ಇರ್ತದಲ್ಲ, ಅವಳ ಬುಕ್ಕ ನೀರು ಅರಿಪರದೀತೆ ಆತ. ಬೇಕಿದ್ರೆ ನಿಮ್ಗೆ ಉದ್ದ ಮೆಣಸು ಹಾಕ್ಬೋದು, ತೊಂದರೆ ಕಲ್ಲರ್ ಬರ್ರ ಅಂದು ಕುದ್ಯದ ಪಾಡ್ದನ ಕಲ್ಲರ್ ಅಂಚ ಬತ್ತನ ಉದ್ದದ ಪಾಡ್ದ ಕೆಂಪು 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 ತೋಜುಂಡು ಒಕ್ಕೊಂದು ಚೇವ್ದೇರೆ ಪಚ್ಚೆ ತೋಜಿನ ಬೊಲ್ದೆ ತೋಜುಂಡು. ಕ್ಯಾಬೇಜ್ ಬೊಲ್ದ ಕ್ಯಾಬೇಜ್ ಬೊಲ್ದಾತ ಬೊಲ್ದೆ ತೋಜುಂಡು. ಸರಿ, ಆ ಎಲೆಯಲ್ಲಿ ಹಾಕಿ ಕೊಯ್ದೆ ಇರೆ ಉಪ್ಪೊಲ್ಗೆ ಜಮಲ್ತದೆ. ಸರಿ, ಅದನ್ನ ಮಾಡಿ ಹೆಚ್ಚಿ ಇಡುವಂಥದ್ದು. ಜಮಲ್ತದೆ ಮತ್ತು ದೀಪನ. ಸರಿ, ಆ ಥರ ಮಾಡಿಚ್ಚಿ ಇಡುವಂಥದ್ದು. ಜಮಲ್ತದೆ ದೀಪನ. ಇಲ್ಲಿ ಎಲ್ಲ ಇರಂತೆ ದಿಂಜ ಇರೆ ಮಲ ಮಲ ಇರೆ ಎತ್ತನ ಶೋಕ್ ಹಾಕೊಂಡು ಸೋಕು ಒಂದೇ ಇರೆ ಯಾವುದು ಇದ್ರೆ ಇಲ್ಲಿ ಇರೆಂಡು ದಿಂಜ ಒಂದೇ ಇರೆ ಓಡಾಕೊಂಡು. ಸರಿ, ಒರೆತು ದಿಂಜ ಹೊರತು ನೀರು ಹೊತ್ತಿದ್ದು ದಯ ಗೊತ್ತು ನಾವು ನೀರು ಹಸೆ ಹಾಕೊಂಡು ಅದೇ. ಸರಿ, ಇಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದಾರೆ. ಇಲ್ಲಿ ನೀರನ್ನ ದೀಯರ ಬಂಗಾಪುರ ದಿಂಜ ಇರೇನೆ ಓಡಾಕೊಂಡು ಲಾಸ್ಟ್ ದನ. ಲಾಸ್ಟ್ ಸರಿ, ಲಾಸ್ಟ್ ಇದು ಆಯ್ತು. ಈಗ ಈರತ್ತ ಕಲರ್ ಚೇಂಜ್ ಹಾಕೊಂಡು ಅವಕ್ಕ ತೂಕ ಬೀತೂಕ. ಸರಿ, ಬಾಯಿ ಬಿಚ್ಚಿ ಬೇರೆ. ಸರಿ, ಬೇಯಡ್ ಬೇಯಡ್. ನಿನ್ನೆ ಬೇಯಿಸಿ ಇಟ್ಟಂತಹ ಕ್ಯಾಬೇಜಿನ ಪತ್ರೊಡ್ಯ ಗಟ್ಟಿ ಅಂತ ಹೇಳ್ತೇವೆ. ನೋಡ್ಕೊಂಡು ಅವರು ಓಪನ್ ಮಾಡ್ತಾ ಇದ್ದಾರೆ. ಎಲ್ಲಿದೆ ನೋಡಿ, ಗಟ್ಟಿ ಸರಿ, ಮೆತ್ತನೆ ಆಗ್ತದೆ. ಕ್ಯಾಬೇಜ್ ಎಣ್ಣೆ ಬೈಪುಗ ಎಣ್ಣೆ ಹಾಕ್ತಾ ಇದ್ದಾರೆ ಒಗ್ಗರಣೆಗೆ. ಖಾರದೆಣ್ಣೆ. ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇವೆ ನಾವಿಲ್ಲಿ. ಪಟ 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 ಆಗ್ತದೆ ಪಕ್ಕ ಎಂತ ಕಾಯಿ. ಕರಿಬೇವು ಹಾಕ್ತಾ ಇದ್ದಾರೆ.
ಅಂಚೆ ಪಾಡ್ದು ಅಪ್ಪನ ಪಕ್ಕ ಕೂಡ ಉಂಟಲ್ಲ. ಸಾಸಿವೆ ಹಾಕ್ತಾ ಇದ್ದಾರೆ. ನೀರುಳ್ಳಿ ಹಾಕ್ತಾ ಇದ್ದಾರೆ. ಕಡ್ದಂತಹ ಮಸಾಲ ನೋಡಿ ಇಷ್ಟು ಹದ ಬರಬೇಕು, ಸಣ್ಣ ಆಗ್ಬೇಕಂತ ಇಲ್ಲ ಜಾಸ್ತಿ. ನಿಂಗೆ ಸಣ್ಣ ಹೊಡೆದು ಇಜ್ಜಿಂಚ ಇದ್ದನ ಕಜ್ಪುಗು ಸಣ್ಣ ಇಲ್ಲಕ್ಕ ಹೊಡೆದು ಇಜ್ಜಿ ತುಪ್ಪು ಡಾತೆ ಪಾಡ್ನ. ಸರಿ, ಕುದಿ ಬರಲಿ ಅದು. ಕಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡ ದೊಡ್ಡದು ಕಟ್ ಮಾಡಿದರೆ ಆಯಿತು. ಅದು ಕ್ಯಾಬೇಜ್ ಅಲ್ಲ, ಸ್ವಲ್ಪ ಮೆದು ಇರ್ತದೆ. ಮೆದು ಹಾಕೊಂಡು ಒಂದು 50 ಕಲ್ಲಿ ಬಂದ ಕೊಡ್ಬೋದು. ಕಟ್ ಮಾಡಿ ಇಷ್ಟೇ, ಈ ಥರ ದೊಡ್ಡ ದೊಡ್ಡದು ಪೀಸ್ ಕಟ್ ಮಾಡಿದರೆ ಸಾಕು. ಅವಂಡ ಎಲ್ಲಿ ಆಲ್ತಂಡ ಕ್ಯಾಬೇಜ್ ಅತ್ತ ಮೆತ್ತನ ಕಲಂಟುಂಡ ದಾತೆ ಆಯ್ದಪ್ಪಗ ಕೊಯ್ತನದು ಕಲ ಕೊಯ್ತೊಂದುಂಟು ಕುದಿ ಬಂತು, ಕೊದಿಪ್ಪು ಕೊಯ್ತೊಂದುಂಟು ಎಡ್ಡಂಚೂರು ಕೊಯ್ತದು ಒಂಚೂರು ನೀರುಳ್ಳಿ ಬೇಯ್ತನ ಬೇಯ್ತೊಂದು ಬತ್ತಲು ಒಂಚೂರು ಕೊದಿಪಾಡು. ಸರಿ, ಚೂರು ಕೊಯ್ತನ ಬೊಕ್ಕ ಪಾಡ್ದು ಮಗ್ತದು ನಾಲ್ಪನ ಬೊಕ್ಕದ ದಿಂಜ ಗುಟ್ರ ಹೊಡೆದು ನಿಜ್ಜಿ. ಸರಿ ಮಾಡ್ಬೇ. ಸರಿ, ಗಟ್ಟಿ ಹಾಕ್ತಾ ಇದ್ದಾರೆ ಕ್ಯಾಬೇಜಿದು ಪತ್ರೊಡೆ, ಸ್ಪೆಷಲ್ ಕ್ಯಾಬೇಜಿನ ಪತ್ರೊಡೆಯ. ತವೆಪ್ಪರ ಬಿರ್ಕುಣದ ತವೆಪ್ಪದಲ್ಲಿ ನೆಟ್ಟೆ ಅದೇ ತವೆಪ್ಪು ಆಗತ್ತಾ ಬಗ್ಪುಗ ಬೇರೆ ಹೊಡತ್ತಾ ಬಗ್ಗ ಹಚ್ಚಿಟ್ಟೆ ಕಣ್ಣು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಇದೆ ಮಸಾಲದ್ದು, ಮಸಾಲೆ ಎಲ್ಲ ಪುಂಡಿಗೆ ಹಿಡಿದಿದೆ. ಗಟ್ಟಿ ಗಟ್ಟಿ ಗಟ್ಟಿಗೆ ಚಾಕನ ಆಯ್ತೀಗ. ಸರಿ, ಪತ್ರೊಡೆ ನೋಡ್ಬೋದು. ಪತ್ರೊಡೆ ತಿನ್ನುವ ಪತ್ರೊಡೆ. ಸರಿ, ಎಡಪ್ಪನ ಎಡಪ್ಪನ ಸರಿ. ಇದು ಸುಲ ಇಲ್ಲ. ಸರಿ ಸರಿ, ಏನೆಲ್ಲ ರೆಡಿ ಆಗ್ತಂಡೆ ಚಾ ಮಾತ ತಿಂದದಕ್ಕೆ. ಒಳ್ಳೇದಾಗ್ತದಂತೆ, ರುಚಿ ಉಂಟಂತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸರಿ, ಬಾಯ್. ಸರಿ, ರುಚಿ.